ನಮಸ್ಕಾರ ವೀಕ್ಷಕರೇ. ಕತ್ತಲ ಮುಂಬೈನ ಕರಾಳ ಮುಖಗಳು, ಆ ಮುಖಗಳನ್ನ ಪತ್ತೆ ಹಚ್ಚಿ ಹಿಡಿಯುವ ಕಾಕಿಗಳು. ರವಿ ಪೂಜಾರಿ ಎಂಬ ಚಿರತೆ ಕಣ್ಣಿನ ಡಾನ್ ಅರೆಸ್ಟ್ ಆದ ದಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರವಿ ಪೂಜಾರಿ ಅರೆಸ್ಟ್. ನಾನು ಆದಿತ್ಯ. ಈತ ಮಾಡದೇ ಇರುವ ಘೋರ ಪಾತಕಗಳೇ ಇಲ್ಲ. ಅದಕ್ಕೆ ಈತನಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಎಂಬ ಹಣೆಪಟ್ಟಿ. ಮುಂಬೈ ಅಂಡರ್ ವರ್ಲ್ಡ್ ನನ್ನ ಗಡಗಡ ಅಂತ ನಡುಗಿಸಿದ್ದ ಕರಾವಳಿಯ ಕಡಲಂಚಿನ ಡಾನ್ ದಾವೂದ್ ಇಬ್ರಾಹಿಂಗೆ ಸೆಡ್ಡು ಹೊಡೆದು ಬಾಲ ಸಲ್ತಾನನನ್ನ ಕೊಲೆ ಮಾಡಿ ಅಧಿಕೃತವಾಗಿ ಅಂಡರ್ ವರ್ಲ್ಡ್ಗೆ ಎಂಟ್ರಿಯಾಗಿ ಕತ್ತಲ ಲೋಕದ ಅತ್ಯಂತ ವಿಶಾಲ ಸಾಮ್ರಾಜ್ಯವನ್ನ ಕಟ್ಟಿದ ನಟೋರಿಯಸ್. ಈತನ ಜರ್ನಿಯೇ ರೋಚಕ. ರಕ್ತಪಾತದ ಬದುಕು, ಹಫ್ತಾ ವಸೂಲಿಗಾಗಿ ಕೊಲೆ ಬೆದರಿಕೆಯ ಕರೆಗಳು. ಈತನ ಬದುಕಿಗೆ ಇನ್ನೊಂದು ಹೆಸರೇ ಕರಾಳತೆ. ರವಿ ಪೂಜಾರಿ ಡಾನ್ ರವಿ ಪೂಜಾರಿಯಾಗಿದ್ದು ಹೇಗೆ, ರವಿ ಬಾಯ್ ಆಗಿದ್ದು ಹೇಗೆ ನೋಡಿ ಸ್ಟೋರಿಯಲ್ಲಿ. ಈತ ರವಿ ಪೂಜಾರಿ, ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ದಾವೂದ್ ಇಬ್ರಾಹಿಂ, ಛೋಟಾ ರಾಜನ್ ಇವರೆಲ್ಲರನ್ನ ಮೀರಿ ಮುಂಬೈ ಅಂಡರ್ ವರ್ಲ್ಡ್ ನಲ್ಲಿ ದೊಡ್ಡ ರಾಕ್ಷಸನಾಗಿ ಬೆಳೆದಿದ್ದೇ ದೊಡ್ಡ ಇತಿಹಾಸ. ಈತನ ಮೇಲೆ ಏನಿಲ್ಲವೆಂದರೂ ಕನಿಷ್ಠ 300 ಕೇಸ್ಗಳಿಗೂ ಹೆಚ್ಚಿದೆ. ಈತ ಮಾಡದೇ ಇರೋ ಕ್ರೈಮ್ಗಳೇ ಇಲ್ಲ. ಕೊಲೆಗಳು, ಹಫ್ತಾ ವಸೂಲಿಗಳು, ಸುಪಾರಿ ಕಿಲ್ಲಿಂಗ್ಗಳು, ಕೊಲೆ ಬೆದರಿಕೆ ಕರೆಗಳು ಎಲ್ಲವೂ ದಿನನಿತ್ಯದ ಕೆಲಸಗಳಂತೆ ನಡೀತಾ ಇದ್ವು. ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿಗಳು, ಫಿಲಂ ಆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಎಲ್ಲರೂ ಈತನ ಬೆದರಿಕೆ ಕರೆಗಳಿಗೆ ಕಿವಿಯನ್ನ ಕೊಟ್ಟವರೇ. ಎಲ್ಲಿ, ಯಾವಾಗ, ಯಾರಿಗೆ, ಹೇಗೆ ಥ್ರೆಟ್ ಬರ್ತಾ ಇತ್ತು ಅನ್ನೋದನ್ನೇ ಊಹಿಸಲಾಗದ ರೀತಿ ಅತಿ ಹೆಚ್ಚು ವಿಕೃತವಾಗಿ ಕೊಲೆ ಬೆದರಿಕೆಯನ್ನ ಹಾಕ್ತಾ ಇದ್ದ. ಖುದ್ದು ಈತನೇ ಈ ಬೆದರಿಕೆ ಕರೆಗಳನ್ನ ಹ್ಯಾಂಡಲ್ ಕೂಡ ಮಾಡ್ತಾ ಇದ್ದ. ಈ ಭೂಗತ ಲೋಕದ ಚಿರತೆ ಸಾಲು ಸಾಲು ಕ್ರೈಮ್ ಪ್ರಕರಣಗಳು, ಕೊಲೆ ಬೆದರಿಕೆ ಕೇಸ್ಗಳು, ಕಿಡ್ನಾಪ್ಗಳು, ಬೆಟ್ಟಿಂಗ್ ದಂಧೆಗಳು, ಇದೆಲ್ಲದಕ್ಕೂ ಮುಖ್ಯವಾಗಿ ಸುಪಾರಿ ಕಿಲ್ಲಿಂಗ್ಗಳು. ಯಾರ್ಯಾರು ಈತನ ಕೈಯಲ್ಲಿ ಬಲಿಯಾಗಿದ್ದಾರೋ, ಯಾರ್ಯಾರು ಈತನ ಕಿಡ್ನಾಪ್ ಎಂಬ ಬಿಲ್ಲಿಗೆ ಅಸ್ತ್ರವಾಗಿದ್ದಾರೋ, ಅದೆಷ್ಟು ವಿಲಕ್ಷಣ ಕ್ರೈಮ್ಗಳು ಈತನ ತೆಕ್ಕೆಯಿಂದ ನಡೆದಿದ್ಯೋ ಅದನ್ನೆಲ್ಲ ಲೆಕ್ಕ ಹಾಕಿದವರ್ಯಾರು? 27 ವರ್ಷಗಳ ಕಾಲ ಭೂಗತ ಲೋಕದ ಅನಭಿಷಕ್ತ ದೊರೆಯಾಗಿ ಮೆರೆದ ರವಿ ಪೂಜಾರಿಯ ಚಹರೆಯನ್ನ ಬಿಡಿ ಅವನ ಒಂದು ಸಣ್ಣ ಕೂದಲಿನ ನೆರಳನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆತನ ಕೆಲವು ಫೋಟೋಗಳನ್ನ ಬಿಟ್ರೆ ಮತ್ತೆ ಇನ್ಯಾವ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ. ಪೊಲೀಸರಿಗೆ ಬಿಡಿ, ಅವನ ಅಂಡರ್ ನಲ್ಲಿ ದಂಧೆ ಮಾಡೋ ಅದೆಷ್ಟೋ ಜನ ಹುಡುಗರಿಗೂ ಕೂಡ ಅವನ ಮುಖ ಹೇಗಿತ್ತು, ನೋಡೋದಕ್ಕೆ ಹೇಗಿದ್ದ, ಅವನ ಯಾವ ಮಾಹಿತಿಯೂ ಇರ್ಲಿಲ್ಲ. ಅಷ್ಟರ ಮಟ್ಟಿಗೆ ಭೂಗತನಾಗಿ ತೀರಾ ನಟೋರಿಯಸ್ ಆಗಿ ಸ್ವರ್ಗದ ಜೀವನವನ್ನ ನಡೆಸ್ತಾ ಇದ್ದ. ಇನ್ನೊಂದು ವಿಷಯವನ್ನ ಹೇಳಬೇಕಂದ್ರೆ ಈತನ ಹುಟ್ಟೂರು ಮಲ್ಪೆ. ಮಲ್ಪೆಯಿಂದ ಮುಂಬೈಗೆ ಹೋಗಿ ಇಷ್ಟರ ಮಟ್ಟಿಗೆ ಬೆಳೆದಿದ್ದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರವಿ ಪೂಜಾರಿಯನ್ನ ಮಲ್ಪೆ ಟು ಮುಂಬೈ, ಮುಂಬೈ ಟು ದುಬೈ ಭೂಗತ ಪಾತಕಿ ರವಿ ಪೂಜಾರಿ ನಟೋರಿಯಸ್ ಜರ್ನಿ. ಉಡುಪಿ ಜಿಲ್ಲೆಯ ಮಲ್ಪೆಯಿಂದ ದುಬೈಗೆ ಹೋಗಿದ್ದೆ ಒಂದು ರೋಚಕ ಕಥೆ. ಮಲ್ಪೆಯವನಾದ ರವಿ ಪೂಜಾರಿ ಪಾತಕ ಲೋಕಕ್ಕೆ ಕಾಲಿಟ್ಟಿದರ ಹಿಂದೆ ಒಂದು ರೋಚಕ ಕಥೆ ಇದೆ. ಅಷ್ಟೇನೂ ಹೆಚ್ಚು ಓದದ ರವಿ ಪೂಜಾರಿ ಜೀವನಕ್ಕಾಗಿ ಮುಂಬೈಗೆ ಹೊರಟ. ಲೋಕದ ಅಡ್ಡೆಯಂತಿದ್ದ ಅಂಧೇರಿಯಲ್ಲಿ ಸಣ್ಣ ಪುಟ್ಟ ವ್ಯವಹಾರವನ್ನ ಮಾಡಿಕೊಂಡಿದ್ದ. ಆತನಿಗೆ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ನಡೆಸುತ್ತಿದ್ದವರ ಪರಿಚಯವಾಯಿತು. ಮುಂದೆ ಮುಂಬೈನ ಭೂಗತ ಲೋಕದ ಪಾತಕಿ ಛೋಟಾ ರಾಜನ್ ಜೊತೆ ಸೇರಿಕೊಂಡು ಹಫ್ತಾ ವಸೂಲಿ ದಂಧೆಗೆ ಇಳಿದ. ಮುಂಬೈನ ಗಲ್ಲಿ ಗಲ್ಲಿಗಳಲ್ಲಿ ಹಫ್ತಾ ವಸೂಲಿ ಮಾಡುವ ಕೆಲಸಕ್ಕೆ ಕೈಯನ್ನ ಹಾಕಿದ.
ಕೈಗೆ ಹೆಚ್ಚು ಹಣ ಸಿಗ್ತಾ ಇದ್ದಂತೆ ಮೊದಲ ಬಾರಿಗೆ ಭೀಕರ ಕ್ರೈಮ್ ಒಂದನ್ನ ಮಾಡಿಯೇ ಬಿಟ್ಟ. ಅಲ್ಲೊಬ್ಬ ಬಾಲ ಸಾಲ್ತೆ ಎನ್ನುವ ಪಾತಕಿ ಇದ್ದ. ಮುಂದೊಂದು ದಿನ ಈತ ತನಗೆ ವಿರೋಧಿಯಾಗಬಹುದು ಎನ್ನುವ ಅನುಮಾನವನ್ನ ಇಟ್ಟುಕೊಂಡು ಬಾಲನನ್ನ ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ರವಿ ಪೂಜಾರಿಯ ಬದುಕಲ್ಲಿ ಟ್ವಿಸ್ಟ್ ಸಿಕ್ಕಿದ್ದೇ ಇಲ್ಲಿಂದ. ರವಿ ಪೂಜಾರಿ ಛೋಟಾ ರಾಜನ್ ಸಹಾಯದಿಂದಲೇ ದಾವೂದ್ ಇಬ್ರಾಹಿಂ ಸರಣಿ ಬಾಂಬ್ ಸ್ಫೋಟವನ್ನ ನಡೆಸಿದ್ದಾನೆ ಎಂಬ ಶಂಕೆ ವ್ಯಕ್ತವಾಯಿತು. ತನಗಿನ್ನೂ ಭಾರತದಲ್ಲಿ ಉಳಿಗಾಲವಿಲ್ಲ ಎಂಬುದನ್ನ ಅರಿತ ರವಿ ಪೂಜಾರಿ ಅಲ್ಲಿಂದ ನೇರವಾಗಿ ದುಬೈಗೆ ಹಾರಿಯೇ ಬಿಟ್ಟ. ದುಬೈಗೆ ಹೋದವನೇ ಅಲ್ಲೇ ಸಣ್ಣ ಪುಟ್ಟ ಕೇಸ್ಗಳಿಂದ ಮೇಲೆ ಬಂದು ಸೈಲೆಂಟ್ ಡಾನ್ ಆಗಿ ಹೊಸ ಕ್ರೈಮ್ಗಳ ಕ್ರಿಯೇಟರ್ ಆಗಿ ಮೆರೆದೇ ಬಿಟ್ಟ. ದಶಕಗಳ ಕಾಲ ಭೂಗತ ಜಗತ್ತಿನಲ್ಲಿ ನಿಗೂಢವಾಗಿ ಇದ್ದ ರವಿ ಪೂಜಾರಿ ಮತ್ತೆ ಸುದ್ದಿಗೆ ಬಂದಿದ್ದು 2000ರಲ್ಲಿ. ಬ್ಯಾಂಕಾಕ್ನಲ್ಲಿ ರವಿ ಪೂಜಾರಿ ಮತ್ತು ಛೋಟಾ ರಾಜನ್ನನ್ನ ಮುಗಿಸೋಕೆ ಸ್ವತಃ ದಾವೂದ್ ಇಬ್ರಾಹಿಂ ಸುಪಾರಿಯನ್ನ ನೀಡಿದ್ದ. ಭಾರತದ ತನಿಖಾಧಿಕಾರಿಗಳಿಗೆ ಈ ಇಬ್ಬರು ತನ್ನ ಬಗ್ಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆಂಬ ಸಂಶಯದ ಮೇಲೆ ಒಂದು ಕಾಲದ ಬಲಗೈ ಮತ್ತು ಎಡಗೈ ಅಂತಿದ್ದ ಈ ಇಬ್ಬರಿಗೆ ಕೆಡ್ಡವನ್ನ ತೋಡಿಸಲು ದಾವೂದ್ ಮುಂದಾಗಿದ್ದ. ಆದ್ರೆ ದಾವೂದ್ನ ಪ್ಲಾನ್ ಸುಪಾರಿ ಎಲ್ಲವೂ ಫ್ಲಾಪ್ ಆಗಿತ್ತು. ದೇಶದ ಮೋಸ್ಟ್ ವಾಂಟೆಡ್ ದಾವೂದ್ ಇಬ್ರಾಹಿಂಗೆ ಸೆಡ್ ಹೊಡೆದು ತನ್ನದೇ ಗ್ಯಾಂಗ್ ಅನ್ನ ಕಟ್ಟಿಕೊಂಡಿದ್ದ ಛೋಟಾ ರಾಜನ್ ಗುರು ಸಾಠಂನೊಂದಿಗೆ 1996ರಲ್ಲಿ ದುಬೈಗೆ ಹಾದಿದ್ದ. ದುಬೈನಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋದ ರವಿ ಪೂಜಾರಿ ನಂತರ ಏನು ಮಾಡುತ್ತಿದ್ದಾನೆ, ಎಲ್ಲಿದ್ದಾರೆ ಎಂಬುದರ ಬಗ್ಗೆ ಹೊರ ಜಗತ್ತಿಗೆ ತಿಳಿಯಲೇ ಇಲ್ಲ. ಅಲ್ಲಿಂದಲೇ ಎಲ್ಲವನ್ನ ಆಪರೇಟ್ ಮಾಡ್ತಾ ಇದ್ದ. ಇನ್ನು ಇತ್ತ ಕಡೆ ರವಿ ಪೂಜಾರಿಯ ಕುಟುಂಬ ಈತನನ್ನ ಮರೆತು ದಶಕಗಳೇ ಕಳೆದಿವೆ. ಕನ್ನಡ, ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಗಳನ್ನ ನಿರ್ಗಳವಾಗಿ ಮಾತನಾಡಬಲ್ಲ ರವಿ ಪೂಜಾರಿ 2000 ಇಸ್ವಿಯ ಆಸುಪಾಸಿನಲ್ಲಿ ದಾವೂದ್ ಇಬ್ರಾಹಿಂ ತನ್ನನ್ನ ಕೊಲ್ಲಲು ಸುಪಾರಿ ನೀಡಿದ್ದ ಹಿನ್ನೆಲೆಯಲ್ಲಿ ಛೋಟಾ ರಾಜನ್ನಿಂದಲೂ ದೂರ ಉಳಿದಿದ್ದ. ರವಿ ಪೂಜಾರಿಗೆ ಪದ್ಮಾ ಪೂಜಾರಿ ಎಂಬ ಪತ್ನಿ ಹಾಗೂ 2 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗನಿದ್ದಾನೆ. ಇತ್ತೀಚೆಗೆ ಪ್ರಕರಣ ಒಂದರಲ್ಲಿ ರವಿ ಪೂಜಾರಿ ಮಗನನ್ನ ಬಂಧಿಸಲಾಗಿತ್ತು. ಸದ್ಯ ಆತ ಜಾಮೀನಿನ ಮೇಲೆ ಹೊರ ಬಂದಿದ್ದಾನೆ. ರಿಮೋಟ್ ರೌಡಿಸಂ ನಡೆಸಿದ ಮೊದಲ ಭೂಗತ ಪಾತಕಿ ಎಂಬ ಕುಖ್ಯಾತಿಯು ರವಿ ಪೂಜಾರಿಗಿದೆ. ಇಂಟರ್ಪೋಲ್ ನಿಂದಲೂ ಪೂಜಾರಿ ಬಂಧನಕ್ಕೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರದ ಹಲವೆಡೆ ರವಿ ಪೂಜಾರಿ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿವೆ. ಕೆಲ ದಿನಗಳ ಹಿಂದೆಯಷ್ಟೇ ಮುಂಬೈ ಪೊಲೀಸರು ರವಿ ಪೂಜಾರಿ ಗ್ಯಾಂಗ್ನ 2 ವ್ಯಕ್ತಿಗಳನ್ನ ಬಂಧಿಸಿದ್ರು. ಈ ಬಂಧಿತರಲ್ಲಿ ಬೆಂಗಳೂರಿನ ಆಕಾಶ್ ಶೆಟ್ಟಿ ಕೂಡ ಒಬ್ಬ. ಭೂಗತ ಪಾತಕಿಯು ಬಿಲ್ಡರ್ ಒಬ್ಬರಿಗೆ ಫೋನ್ನಲ್ಲಿ ಬೆದರಿಕೆ ಹಾಕಿದ್ದ ಎನ್ನಲಾಗಿದೆ. ರವಿ ಪೂಜಾರಿಗೆ ನಗರದಲ್ಲಿರುವ ಬಿಲ್ಡರ್ಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಿದ್ದು ಇದೇ ಆಕಾಶ್ ಶೆಟ್ಟಿ ಮತ್ತು ವಿಲಿಯಂ ರಾಡ್ರಿಕ್ಸ್. ಇದೇ ಕಾರಣಕ್ಕೆ ಪೊಲೀಸರು ಇವರಿಬ್ಬರನ್ನ ಬಂಧಿಸಿ ಎಂಕೋಕಾ ಕಾಯ್ದೆಯಡಿ ಮೊಕದ್ದಮೆಯನ್ನ ಹಾಕಿದ್ರು. ಇತ್ತ ರವಿ ಪೂಜಾರಿ ತಾನು ಮಾಡಿದ ರಾಕ್ಷಸ ಕೃತ್ಯಗಳಿಗೆ ರಕ್ಷಣೆಯನ್ನ ಪಡೆಯುವುದಕ್ಕೆ ತಾನೊಬ್ಬ ಹಿಂದೂ ರಕ್ಷಕನೆಂದು ಬಿಂಬಿಸಿಕೊಳ್ತಾ ಇದ್ದ. ದಾವೂದ್ ಇಬ್ರಾಹಿಂ, ಛೋಟಾ ಶಕೇಲ್, ಅಬ್ಬು ಸಲೀಂ, ಟೈಗರ್ ಮೆನನ್ ಸೇರಿದಂತೆ ಅನೇಕ ಭೂಗತ ಪಾತಕಿಗಳ ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಗೌಪ್ಯವಾಗಿ ಕೊಡೋದಕ್ಕೆ ಶುರು ಮಾಡಿಕೊಂಡ. ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ಆಡಳಿತವನ್ನ ನಡೆಸಬೇಕೆಂಬುದು ಆತನ ಧೋರಣೆಯಾಗಿತ್ತು. ಅದಕ್ಕಾಗಿ ಆತ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿಯಾಗಿದ್ದ. ಆತನಿಗೆ ತಾನೊಬ್ಬ ಭೂಗತ ಲೋಕದ ಅನಭಿಷಕ್ತ ಹಿಂದೂ ದೊರೆಯಾಗಿ ಮೆರೆಯಬೇಕು ಎನ್ನುವ ಇಂಟೆನ್ಷನ್ ನಿಂದ ಮಾಡಬಾರದ ಕೃತ್ಯಗಳನ್ನ, ಘೋರ ಪಾತಕಗಳನ್ನ ಮೇಲಿಂದ ಮೇಲೆ ಮಾಡ್ತಾ ಬರ್ತಿದ್ದ. ಈತ ಅದೆಷ್ಟೋ ಮುಸ್ಲಿಂ ಮುಖಂಡರಿಗೆ ಜೀವ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದ. ಬಾಲಿವುಡ್ ನ ನಿರ್ದೇಶಕರು, ನಿರ್ಮಾಪಕರು, ನಟ ನಟಿಯರು, ಪ್ರಸ್ತುತ NIA ವಶದಲ್ಲಿರುವ
ಯಾಸಿನ್ ಬಡ್ಕಲ್, ಕಾಶ್ಮೀರ ಪ್ರತ್ಯೇಕ ಹೋರಾಟಗಾರ ಸೈಯದ್ ಮೊಹಮ್ಮದ್ ಗಿಲಾನಿ, ಕರ್ನಾಟಕದ ಮಾಜಿ ಸಚಿವ ಅಭಯಚಂದ್ರ ಜೈನ್ ಹೋಟೆಲ್ ಉದ್ಯಮಿಗಳಿಗೂ ಕೊಲೆ ಬೆದರಿಕೆಯನ್ನ ಹಾಕಿ ಹಣವನ್ನ ವಸೂಲಿ ಮಾಡ್ತಾ ಇದ್ದ. ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಹಾಗೂ ಆಕೆಯ ಪತಿ ಸಂಜಯ್ ಕಪೂರ್ಗೆ ಬೆದರಿಕೆ ಹಾಕಿ 50 ಕೋಟಿ ರೂಪಾಯಿಗೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದ. 90ರ ದಶಕದಲ್ಲಿ ಭೂಗತ ಲೋಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದ ರವಿ ಪೂಜಾರಿ ದುಬೈನಲ್ಲೇ ಕೂತು ಮುಂಬೈ, ಮಂಗಳೂರು ಮತ್ತು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಿಯಂತ್ರಿಸ್ತಾ ಇದ್ದ. ಹೀಗೆ ದಶಕಗಳ ಕಾಲ ಭೂಗತವಾಗಿದ್ದುಕೊಂಡೇ ಮೆರೆದ ರವಿ ಪೂಜಾರಿ ಈಗ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಆದರೂ ಭಾರತಕ್ಕೆ ಬರಬಾರದು, ತನ್ನ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳಬೇಕು ಎನ್ನುವ ಆಸೆಯಿಂದ ಆಫ್ರಿಕಾದ ಸೆನೆಗಲ್ನಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾನೆ ಎನ್ನುವ ಮಾಹಿತಿ ಸಿಕ್ಕಿದೆ. ರವಿ ಪೂಜಾರಿ ತಾನು ಮಾಡಿದ ಗನಂದಾರಿ ಕೃತ್ಯಗಳಿಗೆ ರಕ್ಷಣೆಯನ್ನ ಪಡೆಯುವುದಕ್ಕೆ ತಾನೊಬ್ಬ ಹಿಂದೂ ರಕ್ಷಕನೆಂದು ಬಿಂಬಿಸಿಕೊಳ್ತಾ ಇದ್ದ. ಏನೇ ಮಾಡಿದ್ರೂ ನಾನು ಹಿಂದೂಗಳ ಪರವೇ ಇದ್ದೇನೆ ಅನ್ನುವ ರೀತಿ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದ. ಅದಕ್ಕೆ ತಕ್ಕನಾಗಿ ಯಾರಿಗೆ ಬೇಕೋ ಅವರಿಗೆ ಫೋನ್ ಮಾಡಿ ಕೊಲೆ ಬೆದರಿಕೆಗಳನ್ನ ಹಾಕಿ ತಾನು ಬಚಾವ್ ಆಗೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಹಾಕ್ತಾ ಇದ್ದ. ಇನ್ನು ರವಿ ಪೂಜಾರಿಯನ್ನ ಅರೆಸ್ಟ್ ಮಾಡೋಕೆ 27 ವರ್ಷಗಳಿಂದ ಪೊಲೀಸರಿಗೆ ಆಗಿರ್ಲಿಲ್ಲ. ಆದ್ರೂ ಹೇಗೆ ಹಿಡಿದ್ರು ರವಿ ಪೂಜಾರಿಯನ್ನ ಅಂತ ತೋರಿಸ್ತೇವೆ. ಅದಕ್ಕೂ ಮುನ್ನ ಚಿಕ್ಕ ವಿರಾಮ. ಏಳು ವರ್ಷಗಳಿಂದ ತನ್ನ ಚಹರೆಗಳನ್ನ ವೇಷಗಳನ್ನ ಬದಲಿಸ್ತಾ ಬೇರೆ ಬೇರೆ ದೇಶಗಳಿಗೆ ತಿರುಗಾಡುತ್ತಿದ್ದ, ಪಾಪಿಷ್ಟ ಕೆಲಸಗಳನ್ನ ಮಾಡ್ತಾ ಮಜಾ ಮಾಡ್ತಿದ್ದ ರವಿ ಪೂಜಾರಿ ಸಾಮಾಜಿಕ ಜಾಲತಾಣದಲ್ಲೂ ತನ್ನ ಒಂದೇ ಒಂದು ವಿಡಿಯೋಗಳು ಕೂಡ ಲೀಕ್ ಆಗದ ರೀತಿ ಸೇಫ್ ಆಗಿದ್ದವನಿಗೆ ವಿಧಿಯ ಕೈವಾಡ ಎತ್ತಲೋ ಕರೆದಿತ್ತು. ಸೈಲೆಂಟ್ ಆಗಿ ದೂರದ ಆಫ್ರಿಕಾದಲ್ಲಿ ಅಂಧರಾಗುವ ಹಾಗೆ ಮಾಡ್ತು. ಅವನು ಹೇಗೆ ಅರೆಸ್ಟ್ ಆದ, ಅರೆಸ್ಟ್ ಮಾಡೋದ್ರ ಹಿಂದಿನ ರೋಚಕ ಕಹಾನಿ ಏನು, ಇಲ್ಲಿದೆ ಡೀಟೇಲ್ಸ್. ಇಷ್ಟಕ್ಕೂ ರವಿ ಪೂಜಾರಿ ಅರೆಸ್ಟ್ ಆಗಿದ್ದೇ ಒಂದು ರೋಚಕ ಕಹಾನಿ. ಪಶ್ಚಿಮ ಆಫ್ರಿಕಾದ ಸೆನೆಗಲ್ನಲ್ಲಿ ಬಂಧಿತನಾಗಿರುವ ಭೂಗತ ಪಾತಕಿ ರವಿ ಪೂಜಾರಿಯನ್ನ ಕೆಡ್ಡಕ್ಕೆ ಕೆಡವಿದ ಹಲವು ವಿವರಗಳು ರೋಚಕವಾಗಿದೆ. 1992ರಿಂದ ಭೂಗತನಾಗಿದ್ದ ರವಿ ಪೂಜಾರಿಯನ್ನ ಬಂಧಿಸಬೇಕು ಎಂದು ಹೊರಟ ಪೊಲೀಸ್ ಇಲಾಖೆಗೆ ಮೊದಲ ಸವಾಲೊಂದು ಎದುರಾಗಿದ್ದು, ಡಾನ್ ರವಿ ನೋಡಲು ಹೇಗಿದ್ದಾನೆ? ಹೌದು, ಭೂಗತನಾಗಿದ್ದ ರವಿ ಪೂಜಾರಿಯ 2 ದಶಕಕ್ಕಿಂತಲೂ ಹಿಂದಿನ ಫೋಟೋ ಬಿಟ್ಟರೆ ಪೊಲೀಸರಲ್ಲಿ ಇನ್ಯಾವುದೇ ಮಾಹಿತಿ ಕೂಡ ಇರಲಿಲ್ಲ. ಇಲಾಖೆ ಇನ್ನಷ್ಟು ಮಾಹಿತಿ ಕಲೆ ಹಾಕತೊಡಗಿದಾಗ ಎರಡು 2018ರ ಜೂನ್ ವೇಳೆಗೆ ಪೂಜಾರಿಯ ಮನೆ ಬರ್ಕಿನೋಫೋಸೋದಲ್ಲಿ ಇದೆ ಎನ್ನುವ ಮಹತ್ವದ ಸುಳಿವೊಂದು ಲಭ್ಯವಾಯಿತು. ಆದರೆ 1992ರ ಈತನ ಮುಖ ಚಹರೆಯನ್ನ ಭಾರತೀಯ ಪೊಲೀಸರೇ ಕಂಡಿರಲಿಲ್ಲ. ಹೀಗಾಗಿ ಈತ ಈಗ ಹೇಗಿರಬಹುದು ಎನ್ನುವುದೇ ಅಗತ್ಯವಾಗಿ ಪೊಲೀಸರಿಗೆ ಕಾಡಿತು. ಸೆನೆಗಲ್ನ ರಾಜಧಾನಿ ಡಕರ್ನಲ್ಲಿರುವ ರವಿ ಪೂಜಾರಿ ಮಾಲೀಕತ್ವದ ನಮಸ್ತೆ ಇಂಡಿಯಾ ಹೋಟೆಲ್ನಲ್ಲಿ 2018ರ ನವರಾತ್ರಿ ದಿನ ಪೂಜಾರಿ ತನ್ನ ಸಹಚರರ ಜೊತೆ ಡ್ಯಾನ್ಸ್ ಮಾಡಿದ್ದ ವಿಡಿಯೋ ಪೊಲೀಸರ ಕೈಗೆ ಸೇರಿತ್ತು. ಇದರಾಚೆಗೆ ಆತನ ಬೇಟೆ ಕಾರ್ಯ ಇನ್ನಷ್ಟು ಚುರುಕುಗೊಂಡಿತ್ತು.
ಇತ್ತ ತನ್ನನ್ನ ಯಾರಿಗೂ ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಅಂದುಕೊಂಡಿದ್ದ ಚಿರತೆ ರವಿ ಪೂಜಾರಿಯನ್ನ ಪೊಲೀಸರು ಹೇಗೆ ಟ್ಯಾಕಲ್ ಮಾಡಿದ್ರು ಅಂದ್ರೆ ಅದು ಊಹಿಸಿಕೊಳ್ಳೋದಕ್ಕೂ ಅಸಾಧ್ಯ. ಅಷ್ಟರ ಮಟ್ಟಿಗೆ ತಮ್ಮೆಲ್ಲ ಬ್ರಿಲಿಯನ್ಸಿಯನ್ನ ಯೂಸ್ ಮಾಡಿಯೇ ಬಿಟ್ರು. ಇತ್ತ ದೊರೆ ರವಿ ಪೂಜಾರಿ ಬಾರ್ ನಲ್ಲಿ ಮೈ ಮರೆತು ಡ್ಯಾನ್ಸ್ ಮಾಡಿದ ದೃಶ್ಯಾವಳಿ ಪೊಲೀಸರಿಗೆ ಸಿಕ್ಕಿದ್ದೇ ತಡ ರವಿ ಪೂಜಾರಿಯ ಮುಖ ಹೋಲುವ ಪಾಸ್ಪೋರ್ಟ್, ಪಾಸ್ಪೋರ್ಟ್ ನಲ್ಲಿದ್ದ ನೋಂದಣಿ ಸಂಖ್ಯೆ ಮೂಲಕ ಆತ ಸೆನೆಗಲ್ ಪ್ರಜೆ ಅನ್ನುವಂಥದ್ದು ಖಚಿತವಾಯಿತು. ಒಂದಕ್ಕೊಂದು ಹೊಂದಾಣಿಕೆಯಾಯಿತು. ವಿದೇಶದಲ್ಲಿದ್ದ ಭಾರತೀಯ ಮಾಹಿತಿದಾರನೊಬ್ಬನ ಮೂಲಕ ಪೂಜಾರಿ ಕಾರ್ಯಕ್ರಮವೊಂದರಲ್ಲಿ ಕುಳಿತಿದ್ದ ಗ್ರೂಪ್ ಫೋಟೋ ಗುಪ್ತಚಾರ ಇಲಾಖೆಗೂ ಬಂತು. ಆದರೆ ಆ ಚಿತ್ರದಲ್ಲಿ ಫೋಟೋದಲ್ಲಿ ಸುಳಿವು ಸಿಗಬಹುದಾದ ಮಾಹಿತಿಗಳ ಆ ಫೋಟೋ ಎಲ್ಲಿಯದು ಎನ್ನುವುದೇ ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿ ಪೊಲೀಸರು ಇನ್ನಷ್ಟು ತಲೆಯನ್ನ ಕೆಡಿಸಿಕೊಳ್ಳಬೇಕಾಯಿತು. ಆದರೆ ಪೂಜಾರಿಯ ಸನಿಹದಲ್ಲಿ ಕುಳಿತಿದ್ದಾತ ಧರಿಸಿದ್ದ ವಸ್ತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಆತ ಯಾವುದೋ ಹೊರಾಂಗಣ ಕ್ರೀಡೆಯನ್ನ ನೋಡುವ ಪ್ರೇಕ್ಷಕನಂತೆ ಕಾಣ್ತಾ ಇದ್ದ. ಇದಾದ ನಂತರ ಇಲಾಖೆಯ ಅಧಿಕಾರಿಗಳು ಕಲೆ ಹಾಕಿದ್ದ ಇನ್ನೊಂದು ಫೋಟೋದಲ್ಲಿ ರವಿ ಪೂಜಾರಿ ಎದ್ದು ನಿಂತು ಕ್ರಿಕೆಟರ್ಗಳಿಗೆ ಪ್ರಶಸ್ತಿಯನ್ನ ನೀಡುತ್ತಿದ್ದ ದೃಶ್ಯವಿತ್ತು. ಆತನ ಪಕ್ಕದಲ್ಲಿ ವ್ಯಕ್ತಿ ಧರಿಸಿದ್ದ ಟಿ ಶರ್ಟ್ ಮೇಲೆ ಇಂಡಿಯನ್ ಸೆನೆಗಲ್ ಕ್ರಿಕೆಟ್ ಕ್ಲಬ್ ಎಂದು ಬರೆದಿತ್ತು. ಈ ಕ್ರಿಕೆಟ್ ಪಂದ್ಯಾವಳಿ ಆಯೋಜಕರ ಹುಡುಕಾಟದ ಸಂದರ್ಭ ರವಿ ಟೋನಿಯಾಗಿ ತನ್ನ ದಂಧೆಗೆ ಬಳಸುತ್ತಿದ್ದ ಮೊಬೈಲ್ ಸಂಖ್ಯೆ ಮಹತ್ವದ ಸುಳಿವಾಗಿ ದೊರಕಿತು. ಈ ಮೂಲಕ ಆತನನ್ನ ಕೆಡ್ಡಕ್ಕೆ ಕೆಡವಲು ನೆರವಾಯಿತು. ಪೊಲೀಸರು ಯಾವ ರೀತಿ ಕೆಲಸ ಮಾಡಿದ್ರು ಅಂದ್ರೆ ಇಡೀ ಭಾರತವನ್ನು ಮತ್ತು ದುಬೈನನ್ನ ಕಂಟ್ರೋಲ್ ಮಾಡ್ತಾ ಇದ್ದ ರವಿ ಪೂಜಾರಿ ಎಂಬ ಚಿರತೆಯನ್ನ ಹಲವು ತಿಂಗಳಿಂದ ಕಾದು ಬೇಟೆಯಾಡಿದ್ರು. ತನ್ನದೇ ಗ್ಯಾಂಗ್ ಅನ್ನ ಕಟ್ಟಿಕೊಂಡಿದ್ದ ರವಿ ಪೂಜಾರಿ ಆಗಾಗ ಮುಂಬೈ ಮಾಧ್ಯಮಕ್ಕೆ ಮತ್ತು ಮಂಗಳೂರಿನ ಮಾಧ್ಯಮ ಕೇಂದ್ರಗಳಿಗೆ ಕರೆ ಮಾಡಿ ಕೊಲೆ ಬೆದರಿಕೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದ. ಸಚಿವರು ಉದ್ಯಮಿಗಳನ್ನ ಬಿಡದ ಈತ ಹಫ್ತಕ್ಕಾಗಿ ಬಾಲಿವುಡ್ ಮಂದಿಯನ್ನ ಇನ್ನಿಲ್ಲದಂತೆ ಕಾಡುತ್ತಿದ್ದ. ಹಲವಾರು ಮಂದಿಗೆ ಜೀವ ಬೆದರಿಕೆ ಹಾಕಿರುವ ಭೂಗತ ಪಾತಕಿ ರವಿ ಪೂಜಾರಿ ಅರೆಸ್ಟ್ ಆಗಿದ್ದು ಅದೆಷ್ಟೋ ಜನರು ನಿರಾಳ ಉಸಿರನ್ನ ಬಿಡುವಂತೆ ಮಾಡಿದೆ. ಆದ್ರೆ ಈತನ ಬಂಧನ ಪೊಲೀಸರ ಬಹುದೊಡ್ಡ ಸಾಧನೆ. ಈತನ ವಿರುದ್ಧ ದೇಶಾದ್ಯಂತ ಒಟ್ಟು 102 ಪ್ರಕರಣಗಳು ದಾಖಲಾಗಿವೆ. ಇದರಲ್ಲಿ 80ಕ್ಕೂ ಮಿಕ್ಕಿ ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲೇ ಇವೆ. ದಾವೂದ್ ಇಬ್ರಾಹಿಂನ ಕಾಸಾ ಶೂಟರ್ ರಶೀದ್ ಮಲಬಾರಿ ಪರ ನ್ಯಾಯಾಲಯದಲ್ಲಿ ವಾದಕ್ಕೆ ಮುಂದಾಗಿದ್ದ ಮಂಗಳೂರಿನ ನ್ಯಾಯವಾದಿ ನೌಷದ್ ಕಾಸಿಂಜಿ ಅವರನ್ನ 2007ರಲ್ಲಿ ಭೂಗತ ಪಂಟರ್ಗಳು ಗುಂಡು ಹಾರಿಸಿ ಹತ್ಯೆ ಮಾಡಿದ್ರು. ಪ್ರಕರಣದಲ್ಲಿ ರವಿ ಪೂಜಾರಿಯ ಕೈವಾಡ ಕೂಡ ಇತ್ತು. ಇದಲ್ಲದೆ ಉದ್ಯಮಿಗಳಿಗೆ ಬೆದರಿಕೆ, ಹಫ್ತಾ ವಸೂಲಿ ಹಾಗೂ ಕೊಲೆ ಸಂಚು ಸಂಬಂಧಿಸಿ 20ಕ್ಕೂ ಅಧಿಕ ಪ್ರಕರಣಗಳು ಮಂಗಳೂರಿನಲ್ಲಿ ದಾಖಲಾಗಿದೆ. ಇಷ್ಟಾದರೂ ರವಿ ಪೂಜಾರಿ ಭಾರತೀಯ ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳುವ ಎಲ್ಲಾ ಪ್ರಯತ್ನವನ್ನ ಮಾಡುತ್ತಿದ್ದು ಸೆನೆಗಲ್ ಪೊಲೀಸರ ಮುಂದೆ ಕಾನೂನು ಹೋರಾಟ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾನೆ ಎನ್ನಲಾಗಿದೆ. ಸೆನೆಗಲ್ ಸೇರಿದಂತೆ ಪಶ್ಚಿಮ ಆಫ್ರಿಕಾದ ಹಲವು ದೇಶಗಳಲ್ಲಿ ಸ್ಥಳೀಯ ಉದ್ಯಮಿಗಳ ಪಾಲುದಾರಿಕೆಯನ್ನ ಹೋಟೆಲ್ ಸೇರಿದಂತೆ ನಾನಾ ರೀತಿಯ ಉದ್ಯಮವನ್ನ ನಡೆಸುತ್ತಿದ್ದಾನೆ. ಹೀಗಾಗಿ ತಾನೊಬ್ಬ ಉದ್ಯಮಿ ಎಂದು ತೋರಿಸಿಕೊಂಡು ಭಾರತೀಯ ಪೊಲೀಸರು ಮಾಡುವ ಆರೋಪಗಳಿಂದ ಸೆನೆಗಲ್ನಿಂದ ಬಚಾವಾಗಲು ತನ್ನ ವ್ಯಾಪಾರ ವಹಿವಾಟು ಪಾಲುದಾರರ ಸಹಾಯದೊಂದಿಗೆ ಕಾನೂನು ಹೋರಾಟಕ್ಕೆ ಸ್ಥಳೀಯ ವಕೀಲರನ್ನ ನೇಮಿಸಿಕೊಂಡಿದ್ದು ಆತ ಹೇಗಾದರೂ ಮಾಡಿ ಪೊಲೀಸರ ಹಿಡಿತದಿಂದ ಪಾರಾಗುವ ಯತ್ನದಲ್ಲಿದ್ದಾನೆ. ಆದರೆ ಭಾರತ ಕೂಡ ಆತನ ಬರುವಿಕೆಯ ನಿರೀಕ್ಷೆಯಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಡಾನ್ ರವಿ ಪೂಜಾರಿಯ ಅತ್ಯಂತ ವಿಲಕ್ಷಣ ಬದುಕು. ಈ ಬದುಕಿನ ಯಾವುದೇ ಮಜಲಿನಲ್ಲೂ ಒಳ್ಳೆಯ ತನ ಅನ್ನುವುದೇ ಇಲ್ಲ.
ಎಲ್ಲವೂ ಕತ್ತಲ ದಂಧೆಯ ಕ್ರೂರ ಕಥಾನಕಗಳೇ, ಎಲ್ಲವೂ ಸ್ವಾರ್ಥದ ಹುಂಬ ಹೊಡೆದಾಟಗಳೇ. 27 ವರ್ಷಗಳ ಕಾಲ ಕೋಟೆಯನ್ನ ಕಟ್ಟಿ ಮೆರೆದ ಡಾನ್ ಈಗ 4 ಗೋಡೆಯ ಮಧ್ಯ ಕಂಬಿಯ ಹಿಂದೆ ಕುಳಿತು ಪೊಲೀಸರು ಗಂಟೆಗಟ್ಟಲೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕಾಲ ಸನ್ನಿಹಿತವಾಗಿದೆ. ಇದೇ ಈ ಹೊತ್ತಿನ ಕ್ರೈಮ್ ಬೇಟ್. ಇನ್ನಷ್ಟು ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.